ಕರಾವಳಿ ಕರ್ನಾಟಕದ ನಾಡಿಮಿಡಿತ ನಮ್ಮ ಟಿವಿ ನೋಡ್ತಿರುವಂತಹ ಪ್ರತಿಯೊಂದು ವೀಕ್ಷಕರಿಗೂ ನಮಸ್ಕರಿಸುತ್ತಾ ನಾನು ನಿಮ್ಮ ನಿರೂಪಕಿ ನಮಿತಾ ಆಂತರ್ಯ ಶೆಟ್ಟಿ. ವೀಕ್ಷಕರೇ, ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರು ಕೂಡ, ನಾವು ಎಷ್ಟೇ ಶ್ರೀಮಂತನಾಗಿದ್ರೂ ಕೂಡ ದುಡ್ಡಿನ ಬಗ್ಗೆ ಕರೆಕ್ಟಾಗಿ ನಾಲೆಜ್ ಇಲ್ಲ, ಹಣಕಾಸಿನ ಜ್ಞಾನ ಇಲ್ಲ ಅಂತ ಹೇಳಿದರೆ ನಾವು ಹೀರೋಯಿಂದ ಝೀರೋ ಆಗ್ತೀವಿ. ಅದೇ ನಾವು ಎಷ್ಟೇ ಬಡವರಾಗಿದ್ದರೂ ಕೂಡ ಕರೆಕ್ಟಾಗಿ ನಮಗೆ ಯಾವ ರೀತಿ ಸ್ಪೆಂಡ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಇಷ್ಟಿರೋ ಹಣದಲ್ಲಿ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಇದರ ಬಗ್ಗೆ ಕರೆಕ್ಟಾಗಿ ನಾಲೆಜ್ ಇದ್ದರೆ ಝೀರೋಯಿಂದ ಹೀರೋ ಆಗುವಂಥ ಚಾನ್ಸಸ್ಸು ಇದೆ. ಸೊ ಇದಕ್ಕೆಲ್ಲ ಫೌಂಡೇಶನ್ ಬಂದು ಹಣಕಾಸಿನ ಜ್ಞಾನ, ದಿ ನಾಲೆಜ್ ಅಬೌಟ್ ಮನಿ. ಆದ ಕಾರಣ ನಾಳೆಗಳು ನಮ್ಮದಾಗಿಸೋಕೆ ನಿಮಗೋಸ್ಕರ ಸಜ್ಜಾಗಿದೆ ನಮ್ಮ ಈ ಕಾರ್ಯಕ್ರಮ ನಾಳೆಗಳು ನಮ್ಮದೆನಿಸಿವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿಯಾಗಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುಕನ್ಯಾ ರಾವ್, ಫಿನಾನ್ಷಿಯಲ್ ಸರ್ವಿಸಸ್ ಪ್ರೊಫೆಷನಲ್. ಸೊ ಅವ್ರ ಜೊತೆಗೆ ಮಾತಾಡೋಣ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಬನ್ನಿ ಮೇಡಮ್, ನಮಸ್ತೆ. ನಮಸ್ತೆ. ಮತ್ತೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಲಾಸ್ಟ್ ಎಪಿಸೋಡಲ್ಲಿ ನಾವು ಒಂದಷ್ಟು ಫಿನಾನ್ಷಿಯಲ್ ಪ್ಲಾನಿಂಗ್ ಹೇಗಿರಬೇಕು, ಯಾಕೆ ಫಿನಾನ್ಷಿಯಲ್ ಪ್ಲಾನಿಂಗ್ ತುಂಬಾ ಇಂಪಾರ್ಟೆಂಟ್, ಇದರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಸೊ ಇವಾಗ ಬಜೆಟ್ ಟಿಪ್ಸ್ ಕೊಡಿ. ಬಜೆಟ್ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೊಂದು ಟಿಪ್ಸ್ ಹೇಳೋದಾದ್ರೆ ಏನು ಹೇಳ್ತೀರಾ? ಈಗ ಬಜೆಟ್ ಅಂದರೆ ಅದೇ ನಮ್ಮದು ಎಷ್ಟು ಖರ್ಚು ವೆಚ್ಚ ಆಗುತ್ತೆ ಅದರದ್ದೆಲ್ಲ ಒಂದು ಲಿಸ್ಟ್. ಈಗ ಕೆಲವುದೆಲ್ಲ ನಮ್ಮದು ಫಿಕ್ಸ್ಡ್ ಎಕ್ಸ್ಪೆನ್ಸಸ್, ಅಂದರೆ ಈಗ ಊಟದ್ದು, ಮತ್ತು ಈಗ ನಮ್ಮದು ಗ್ಯಾಸ್ ಸಿಲಿಂಡರ್ ಇದು, ಮತ್ತು ನಮ್ಮದು ಬಟ್ಟೆದು ಅಥವಾ ಮಕ್ಕಳ ಸ್ಕೂಲ್ ಫೀಸ್, ಅದೆಲ್ಲ ಈ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ. ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಬೇಕು. ಮತ್ತು ಕೆಲವರಿಗೆ ಈ ಸಾಲದು EMI ಕಟ್ಟಲಿಕ್ಕಿರುತ್ತೆ, ಇನ್ಶೂರೆನ್ಸ್ ಪ್ರೀಮಿಯಮ್ ಕಟ್ಟಲಿಕ್ಕಿರುತ್ತೆ, ಅಂಥದ್ದೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಸ್ ಇರುತ್ತೆ. ಇನ್ನೊಂದು ನಮ್ಮದು ಎಕ್ಸ್ಟ್ರಾ ಅಂದರೆ ಒಂದು ಪಿಕ್ಚರಿಗೆ ಹೋಗುವಂಥದ್ದು, ತಿಂಗಳಿಗೆ ಒಂದು ಪಿಕ್ಚರಿಗೆ ಹೋಗೋದು, ಹೊರಗೆ ಊಟಕ್ಕೆ ಹೋಟೆಲಿಗೆ ಊಟಕ್ಕೆ ಹೋಗೋದು, ಅಥವಾ ಬೆಳಿಗ್ಗೆ ತಿಂಡಿಗೆ ಕೆಲವರಿಗೆಲ್ಲ ಸಂಡೇ ಬೆಳಿಗ್ಗೆ ಹೊರಗೆ ಹೋಗಿಯೇ ತಿಂಡಿ ತಿನ್ನಬೇಕು ಅಂತ ಖರ್ಚು, ಅಥವಾ ಕೆಲವೊಮ್ಮೆ ಫ್ರೆಂಡ್ಸ್ ಒಟ್ಟಿಗೆ ಸೇರಿ ಹೊರಗೆ ಊಟಕ್ಕೆ ಹೋಗೋದು, ಪಿಕ್ಚರಿಗೆ ಹೋಗೋದು ಅಥವಾ ಪಿಕ್ನಿಕ್ ಹೋಗೋದು, ಅದೆಲ್ಲ ನಮ್ಮದು ಖರ್ಚು. ಸೊ ಅದೆಲ್ಲ ನಾವು ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿದರೆ, ಅಥವಾ ಈಗ ಕೆಲವರಿಗೆ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಮದುವೆ ಉಂಟು, ಮದುವೆಗೆ ಸೀರೆ ತಗೊಳ್ಬೇಕು, ಅಥವಾ ಮದುವೆ ಆಗುವವರಿಗೆ ಒಂದು ಗಿಫ್ಟ್ ಕೊಡಬೇಕು, ಅದು ಕೂಡ ಎಲ್ಲ ಖರ್ಚಲ್ಲೇ ಬರುತ್ತೆ. ಈಗ ನಿಮಗೆ ಒಂದು ಐಡಿಯಾ ಇರ್ಬೋದು, ಒಂದು ವರ್ಷದಲ್ಲಿ ಎಷ್ಟು ಮದುವೆ ಇರ್ತದೆ, ಯಾರೆಲ್ಲ ಅಂದರೆ ಯಾರಿಗೆಲ್ಲ ಗಿಫ್ಟ್ ಕೊಡಬೇಕಾಗ್ತದೆ, ಅಥವಾ ಮನೆಯಲ್ಲಿ ಮಕ್ಕಳಿರ್ಬೋದು, ಇಷ್ಟು ಮಕ್ಕಳಿಗೆ ನಾವೆಲ್ಲ ಗಿಫ್ಟ್ ಕೊಡ್ತೇವೆ, ಬರ್ತ್ಡೇಗೆ ಒಂದು ಗಿಫ್ಟ್ ಕೊಡಬೇಕು, ಅದು ಕೂಡ ಒಂದು ಖರ್ಚೆ ಅಲ್ವಾ? ಸೊ ಅಥವಾ ಮತ್ತು ನಮಗೆ ಬಟ್ಟೆ ತಗೊಳ್ಳಿಕ್ಕೆ ಅಥವಾ ಆಕ್ಸೆಸರೀಸ್, ಅದು ಕೂಡ ಒಂದು ಖರ್ಚು ನಮ್ಮದು. ಹಾಗೆ ನಾವು ಎಲ್ಲ ಖರ್ಚುಗಳನ್ನೆಲ್ಲ ಸ್ವಲ್ಪ ಲಿಸ್ಟ್ ಮಾಡಿದರೆ ನಮಗೆ ಒಂದು ಐಡಿಯಾ ಸಿಗುತ್ತೆ, ನಾನು ಎಷ್ಟು ಖರ್ಚು ಮಾಡ್ತೇನೆ. ಈಗ ಒಂದು ತಿಂಗಳಲ್ಲಿ ಈಗ ನಮ್ಮದೊಬ್ಬರು ಕ್ಲೈಂಟಿಗೆ ನಾನು ಕೇಳಿದಾಗ ಅವ್ರು ಹೇಳಿದರು, ನಾನು ಒಂದು ವರ್ಷದಲ್ಲಿ ಬಟ್ಟೆಗೆ 50,000 ಖರ್ಚು ಮಾಡಿದ್ದೇನೆ. ಮತ್ತೆ ಅವರಿಗೆ ಗೊತ್ತಾಯಿತು, ಈಗ ಮಾಲಿಗೆ ಹೋಗುವಾಗ ಬಟ್ಟೆ ತಗೊಳ್ಳುವಾಗ ಅದೆಲ್ಲ ನಮ್ಮ ಯೋಚನೆಯಲ್ಲೇ ಇರುವುದಿಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ನಾವು ಈಗ ಬಜೆಟ್ ಮಾಡದಿದ್ದರೆ ಫ್ರೆಂಡ್ಸ್ ಒಟ್ಟಿಗೆ ಮಾಲಿಗೆ ಹೋಗೋದು ನಮಗೆ ಎಂಥದ್ದು ಬೇಡ, ಆದರೆ ಅವರೆಲ್ಲ ಹೋಗಿ ಬಟ್ಟೆ ಅಥವಾ ಏನಾದರೂ ತಗೊಳ್ಳುವಾಗ ನಾವು ಕೂಡ ತಗೊಳ್ಳೋದು ಅಂಥದ್ದೆಲ್ಲ. ಸೊ ಅದಕ್ಕಾಗಿ ಏನಾಗ್ತದೆ ಅಂದರೆ, ನಮಗೆ ಈಗ ಬಜೆಟ್ ಇಲ್ಲದಿದ್ದರೆ ನಾವು ಸುಮ್ಮನೆ ಖರ್ಚು ಮಾಡಿಕೊಂಡು ಬರ್ತೇವೆ. ಮತ್ತು ಕೆಲವೊಮ್ಮೆ ಸೂಪರ್ ಮಾರ್ಕೆಟಿಗೆ ಹೋಗ್ತೇವೆ, ಬೇಕಾದದ್ದೆಲ್ಲ ತಗೊಂಡು ಮತ್ತೆ ಹೀಗೆ ನೋಡುವಾಗ ನಮಗೆ ಕಣ್ಣಿಗೆ ಏನಾದರೂ ಕಾಣ್ತದೆ ಹೊಸ್ತು ಐಟಮ್, ಅದನ್ನು ತಗೊಂಡು ಬರೋದು, ಅದು ನಮಗೆ ಯೂಸ್ ಮಾಡಲಿಕ್ಕೂ ಹೇಗೆ ಅಂತ ಗೊತ್ತಿರೋದಿಲ್ಲ ಕೆಲವೊಮ್ಮೆ. ಹಾಗೆ ಸುಮ್ಮನೆ ಖರ್ಚು ಮಾಡೋದಕ್ಕಿಂತ ಒಂದು ಬಜೆಟ್ ಅಂದರೆ ಎಲ್ಲ ಲಿಸ್ಟ್ ಮಾಡಿಕೊಂಡು, ಮತ್ತು ನಾವೀಗ ಅಂಗಡಿಗೆ ಹೋಗುವಾಗ ಲಿಸ್ಟ್ ಮಾಡಿಕೊಂಡು ಹೋದರೆ ಅದನ್ನೇ ತಗೊಂಡು ಬರ್ತೇವೆ. ಇಲ್ಲದಿದ್ದರೆ ನೋಡಿದ್ದನ್ನೆಲ್ಲ ತಗೊಂಡು ಬಂದರೆ ಬಾಸ್ಕೆಟಿಗೆ ಹಾಕ್ಕೊಂಡು ಅದು ಆ್ಯಕ್ಚುಲಿ ನಮ್ಮದು ಅನ್ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಹಾಗಾಗಿ ಮತ್ತು ನಾವು ಈಗೆಲ್ಲ ನಮ್ಮ ಖರ್ಚು ವೆಚ್ಚಗಳನ್ನೆಲ್ಲ ಬರೆದಿಟ್ಟುಕೊಂಡ್ರೆ, ಅಥವಾ ನಾನು ಹೇಳಿದಾಗೆ ಒಂದು ಆ್ಯಪಲ್ಲಿ ಕೂಡ ಹಾಕಿದರೆ, ಆಗ ನಮಗೆ ಯಾವುದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಾಗ್ತದೆ. ಹೆಚ್ಚಾಗಿ ಇದು ಒಂದು ನಾನು ಎಕ್ಸಸೈಸ್ ಸ್ಟೂಡೆಂಟ್ಸಿಗೆ ಹೇಳಿದಾಗ ಅವ್ರು ಹೇಳಿದರು, ನಾವು ಹಾಸ್ಟೆಲ್ ಬಿಟ್ಟು ಹೊರಗೆ ಇಷ್ಟು ತಿಂತೇವೆ ಅಂತ ನಮಗೆ ಗೊತ್ತೇ ಇರಲಿಲ್ಲ, ಅಷ್ಟು ಖರ್ಚು ಮಾಡ್ತಾ ಇದ್ದೇವೆ ಹೊರಗೆ. ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಅದರಿಂದ ಸ್ವಲ್ಪ ಉಳಿತಾಯ ಮಾಡಬಹುದು. ಹಾಗಾಗಿ ನಾವು ಖರ್ಚು ವೆಚ್ಚ ಎಲ್ಲ ಬರೆದಿಟ್ಟುಕೊಂಡ್ರೆ ಅದು ಹಣ ವೇಸ್ಟ್ ಆಗುವುದನ್ನೆಲ್ಲ ನಿಲ್ಲಿಸ್ಬೋದು. ಇಲ್ಲದಿದ್ರೆ ಸುಮ್ಮನೆ ಖರ್ಚು ಮಾಡಿಕೊಂಡು ಮತ್ತೆ ದುಡ್ಡೇ ಉಳಿಯಲ್ಲ, ಅಂಥದ್ದೆಲ್ಲ, ಮತ್ತೆ ನಂದು ಕೈಯಲ್ಲಿ ಹಣ ಉಳಿಯೋದಿಲ್ಲ, ನಂದು ಹಾಗೆ ಅವಸ್ಥೆ ನಂದು ಇದು ಹಾಗೆಲ್ಲ ಹೇಳುವುದಕ್ಕಿಂತ ಒಂದು ಸ್ವಲ್ಪ ಖರ್ಚು ವೆಚ್ಚಗಳನ್ನೆಲ್ಲ ಬರೆದಿಟ್ಟು
ನೋಡಿ ನೀವು ಏನಾಗುತ್ತೆ ಅಂತ. ಒಂದು 6 ತಿಂಗಳಾಗುವಾಗ ಎಲ್ಲಿ ಹೋಗ್ತದೆ ನಿಮ್ಮ ಹಣ ಅಂತ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಆಗ ನಿಮಗೆ ಸ್ವಲ್ಪ ಪ್ಲಾನಿಂಗ್ ಮಾಡ್ಬೋದು, ಎಲ್ಲಿ ಕಟ್ ಮಾಡ್ಬೇಕಾಗುತ್ತೆ, ಎಲ್ಲಿ ಫೋಕಸ್ ಮಾಡ್ಬೇಕು ಅದೆಲ್ಲ ಗೊತ್ತಾಗುತ್ತೆ. ಇವಾಗ ಲೋನ್ ತೆಗಿಯೋದು ಎಷ್ಟು ಮಟ್ಟಕ್ಕೆ ಸರಿ ಮ್ಯಾಮ್? ಯಾವ ಟೈಮಲ್ಲಿ ಲೋನ್ ತೆಗಿಬೇಕು, ಯಾವ ಟೈಮಲ್ಲಿ ಮುಟ್ಲಿಕ್ಕೆ ಹೋಗ್ಬಾರ್ದು ಅನ್ನೋದು ಲೋನ್? ನನ್ನ ಪ್ರಕಾರ ಆದಷ್ಟು ನೀವು ಲೋನ್ ತಗೊಳ್ಳಿಕ್ಕೆ ಹೋಗಬೇಡಿ, ಅದು ನಂದು ಅಡ್ವೈಸ್. ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ತುರ್ತು ಪರಿಸ್ಥಿತಿಯಲ್ಲಿ ನಿಮಗೆ ಲೋನ್ ತಗೊಳ್ಳೇಬೇಕಾಗ್ತದೆ, ಆಗ ತಗೊಳ್ಳಿ. ಕೆಲವೊಮ್ಮೆ ಈಗ ಹಾಸ್ಪಿಟಲೈಸೇಷನ್ ಚಾರ್ಜ್ ಅಂದರೆ ನಮ್ಮ ಇನ್ಶೂರೆನ್ಸ್ ಒಂದು 5 ಲಕ್ಷ ಇತ್ತು, ಹಾಸ್ಪಿಟ್ಲಲ್ಲಿ 6 ಲಕ್ಷ ಬಿಲ್ ಬಂತು, ಆ ಉಳಿದ 1 ಲಕ್ಷ ಎಲ್ಲಿಂದ ಕೊಡೋದು, ಅದಕ್ಕೆ ಒಂದು ಸಾಲ ಮಾಡಬೇಕಾಯ್ತು. ಅಂಥದ್ದೆಲ್ಲ ಪರಿಸ್ಥಿತಿ ಬಂದರೆ ಸಾಲ ಮಾಡಿ, ಇಲ್ಲದಿದ್ದರೆ ಆದಷ್ಟು ಸಾಲ ಅವಾಯ್ಡ್ ಮಾಡಿ. ಅಂದರೆ ಈಗ ನಾನು ಸಂಪಾದನೆ ಸ್ಟಾರ್ಟ್ ಮಾಡಿದ್ದಷ್ಟೇ 20,000 ಸಂಬಳ, ನನಗೆ ಅದೊಂದು ಐಫೋನ್ ಬೇಕೇ ಬೇಕು, 1.5 ಲಕ್ಷದ್ದು ಐಫೋನ್ ಬೇಕು, ಇನ್ನೊಂದು 2 ಲಕ್ಷದ್ದು ಬೈಕ್ ಬೇಕು, ಅದಕ್ಕೆ ನಾನು ಸಾಲ ಮಾಡೋದು, ಇದಕ್ಕೆ ಸಾಲ ಮಾಡೋದು ಅಂಥದ್ದೆಲ್ಲ ಆದಷ್ಟು ಮಾಡೋದು ಅವಾಯ್ಡ್ ಮಾಡಬಾರ್ದು ನನ್ನ ಪ್ರಕಾರ. ಹಾಗೆ ಅಂದರೆ ಈ ತುರ್ತು ಪರಿಸ್ಥಿತಿಗೆ ಬೇಕಿದ್ರೆ ಒಂದು ಸಾಲ ಮಾಡಿದರೂ ಅದು ಬೇಗ ಕಟ್ಟಿ ಬಿಟ್ಟು ಬಿಡಿ. ಮತ್ತು ನಾವು ಸಾಲ ಮಾಡಿದಾಗ ಆದಷ್ಟು ಬೇಗ ಕಟ್ಟಿ ಬಿಟ್ಟರೆ ಒಳ್ಳೆಯದು. ಕೆಲವರೆಲ್ಲ ಮನೆ ತಗೊಳ್ಳುವಾಗ ಸಾಲ ಮಾಡ್ತಾರೆ, ಆದರೆ ಮನೆಗೆ ಕೂಡ ಈಗ ಒಂದು 50 ಲಕ್ಷದ ಮನೆ ತಗೊಳ್ಳುವಾಗ ಕೂಡ 50 ಲಕ್ಷದ್ದು ಸಾಲ ಮಾಡಬೇಡಿ, ಒಂದು ಸ್ವಲ್ಪ ಉಳಿತಾಯ ಮಾಡಿ, ಆದಷ್ಟು ಡೌನ್ ಪೇಮೆಂಟ್ ಮಾಡಿ. ನಿಮಗೆ ಎಲ್ಲಿ ಹಣ ಕೊಡಲಿಕ್ಕೆ ಆಗೋದಿಲ್ಲ, ತಾಕತ್ತಿಲ್ಲ, ಆ ಪಾರ್ಟಿಗೆ ಮಾತ್ರ ನೀವು ಲೋನ್ ಮಾಡಿ. ಮತ್ತು ನನ್ನ ಪ್ರಕಾರ ಈ ಕೆಲವು ಅಂದರೆ ಈಗ ಕೆಲವರು ಫಾರಿನ್ ಹಾಲಿಡೇಗೆ ಹೋಗ್ತಾರೆ ಸಾಲ ಮಾಡಿಕೊಂಡು, ಅದೆಲ್ಲ ನನ್ನ ಪ್ರಕಾರ ಅನಗತ್ಯ. ಯಾಕಂದರೆ ರಜೆಗೆ ಹೋಗೋದು ಒಂದು, ಫಾರಿನ್ ಹಾಲಿಡೇಗೆ ಹೋಗೋದಂದರೆ ಒಂದು ಸ್ವಲ್ಪ ಜಾಸ್ತಿ ಮೊತ್ತವೇ ಖರ್ಚಾಗುತ್ತೆ. ಪುನಃ ನೀವು ಸಾಲ ಮಾಡಿ ಅದರ EMI ಥ್ರೂ ಕಟ್ಟಿದರೆ ನೀವು ಖರ್ಚು ಮಾಡಿದ್ದಕ್ಕಿಂತ ಡಬಲ್ ಖರ್ಚು ಆಗುತ್ತೆ ನಿಮಗೆ. ಯಾಕಂದರೆ ಆ ಸಾಲದ ಬಡ್ಡಿ ಕಟ್ಟುವಾಗ ನಿಮಗೆ ಅಷ್ಟಾಗುತ್ತೆ, ಅದು ಅನಗತ್ಯ. ಹಾಗೆ ಕೆಲವು ಅಂದರೆ ನನ್ನ ಪ್ರಕಾರ ನಿಮ್ಮ ಈಗ ಗಾಡಿ ತಗೊಳ್ಳೋದು, ಸಾಲ ಮಾಡಿಕೊಂಡು ಗಾಡಿ ತಗೊಳ್ಳೋದು, ಅದು ಕೂಡ ನನ್ನ ಪ್ರಕಾರ ಒಂದು ಸ್ವಲ್ಪ ಅನಗತ್ಯ. ಅಂದರೆ ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರುತ್ತೆ, ಬಸ್ಸು ಉಂಟು, ಮತ್ತು ಅಂದರೆ ಈಗ ಆಟೋ ರಿಕ್ಷಾ ಅಂಥದ್ದೆಲ್ಲ ಉಂಟು. ಹಾಗಾಗಿ ಇಲ್ಲ ನನಗೆ ನನ್ನದೇ ಒಂದು ದೊಡ್ಡ ಬೈಕ್ ಬೇಕು, ತಿರುಗಾಡಲಿಕ್ಕೆ ಹೋಗಬೇಕು, ಅದಕ್ಕೆ ನಾನು ಸಾಲ ಮಾಡಿ ಬೈಕ್ ತಗೊಳ್ಳೋದು ಅಂತೆಲ್ಲ ಯೋಚಿಸುವಾಗ, ಈಗ ಬೈಕಿಗೆ 2 ಲಕ್ಷ ಆದರೆ ಪುನಃ ನೀವು ಸಾಲ ಮಾಡಿ ಬಡ್ಡಿ ಕಟ್ಟಿ ಬೈಕಿದು ಲೋನ್ ಕಟ್ಟುವಾಗ 3.5 ಲಕ್ಷ 4 ಲಕ್ಷ ಆಗುತ್ತೆ. ಅದಕ್ಕಿಂತ ನೀವು ಸ್ವಲ್ಪ ಉಳಿತಾಯ ಮಾಡಿ ಮತ್ತೆ ಆ ಬೈಕ್ ತಗೊಂಡ್ರೆ ನಿಮ್ಮ ಹಣ ನಿಮ್ಮ ಹತ್ರವೇ ಉಳಿತದೆ. ಹಾಗಾಗಿ ನಂದು ಫಸ್ಟ್ ಅಡ್ವೈಸ್ ಸಾಲ ಮಾಡಬೇಡಿ, ಮಾಡಿದ್ರು ಅಗತ್ಯ ವಿಷಯಕ್ಕೆ ಮಾತ್ರ ಸಾಲ ಮಾಡಿ. ಸುಮ್ಮನೆ ಸಾಲ ಮಾಡೋದು ನನ್ನ ಪ್ರಕಾರ ಸರಿಯಲ್ಲ. ಎಸ್ಪೆಷಲಿ ಕೆಲವರು ನನಗೆ ಹೇಳ್ತಾರೆ ಫೋನಿಗೆ ಸಾಲ ಮಾಡಿ ತಗೊಂಡ್ರು ಅಂತ. ಆ ಫೋನ್ ಒಂದು ಸಲ ಬಿದ್ದೋದ್ರೆ ಮತ್ತೆ ಅದು ಉಳಿಯೋದಿಲ್ಲ, ಮತ್ತೆ ಆ ಹಣ ಕೂಡ ಕಟ್ಟಬೇಕು ನೀವು, ಫೋನ್ ಕೂಡ ಇಲ್ಲ. ಮತ್ತೆ ಅಂದರೆ ನಿಮ್ಮದು ಆಸ್ಪಿರೇಷನ್ ಸ್ವಲ್ಪ ಕಡಿಮೆ ಮಾಡೋದು ಒಳ್ಳೆಯದು. ಸಿಕ್ಕಾಪಟ್ಟೆ ಸಂಬಳ ಇದ್ದರೆ ನಿಮಗೆ ಬೇಕಾದ ವಸ್ತು ತಗೊಳ್ಳಿಕ್ಕೆ ತಾಕತ್ತಿದ್ರೆ ತಗೊಳ್ಳಿ, ಆದರೆ ಸಾಲ ಮಾಡಿಕೊಂಡು ಅನಗತ್ಯ ವಸ್ತುಗಳನ್ನೆಲ್ಲ ತಗೊಳ್ಳೋದು ನನ್ನ ಪ್ರಕಾರ ಸರಿಯಲ್ಲ. ಈ ಗುಡ್ ಡೆಟ್ ಬ್ಯಾಡ್ ಡೆಟ್ ಅಂತ ಇದೆ. ಗುಡ್ ಡೆಬಿಟ್ ಬ್ಯಾಡ್ ಡೆಬಿಟ್ ಅಂದ್ರೆ ಏನು? ಅದೇ ಈಗ ಮನೆ ತಗೊಳ್ಳಿಕ್ಕೆ ನೀವು ಸಾಲ ಮಾಡಿದ್ದೀರಿ, ಅದೊಂದು ಗುಡ್ ಡೆಟ್. ಯಾಕಂದ್ರೆ ನಿಮಗೆ ಒಂದು ಮನೆ ಅಂತ ಒಂದು ಆಸ್ತಿ ಅಂತ ಆಗುತ್ತೆ. ಓಕೆ. ಆದರೆ ನೀವು ಮನೆ ತಗೊಳ್ಳುವಾಗ ಕೂಡ ಒಂದು ನಿಮಗೆ ಎಷ್ಟು ಖರ್ಚು, ಎಷ್ಟು ಸಾಲ ಕೊಡ್ಬೋದು, ಅಂದರೆ ಎಷ್ಟು ಹಣ ಕಟ್ಬೋದು ನಿಮ್ಮ ಸಂಪಾದನೆಯಿಂದ, ಅದನ್ನು ನೋಡಿಕೊಂಡು ಸಾಲ ತಗೊಳ್ಬೇಕು. ಅದು ಗುಡ್ ಡೆಟ್. ಈ ಬ್ಯಾಡ್ ಡೆಟ್ ಅಂದರೆ ಸುಮ್ಮನೆ ಈ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಬಟ್ಟೆ ತಗೊಳ್ಳೋದು, ಬೇರೆ ಸಾಮಾನು ತಗೊಳ್ಳೋದು, ರಜೆಗೆ ಹೋಗೋದು, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ. ಈಗ ಕೆಲವು ಏನಾಗ್ತದೆ ಅಂದರೆ ಕ್ರೆಡಿಟ್ ಕಾರ್ಡಲ್ಲಿ ನಿಮಗೆ ಇಷ್ಟು ದಿನದೊಳಗೆ ನೀವು ಅದು ಸಾಲ ಕಟ್ಟಬೇಕಂತ ಇರ್ತದೆ. ಕೆಲವರಿಗೆ ಅದು ಸಾಲ ಪುನಃ ಅಂದರೆ ಕ್ರೆಡಿಟ್ ಕಾರ್ಡ್ ಅಂದ್ರೇ ಸಾಲ, ಅಂದರೆ ನಿಮಗೆ ಬ್ಯಾಂಕಿನವರು ಒಂದು ಕಾರ್ಡ್ ಕೊಡ್ತಾರೆ, ಅದನ್ನು ಎಲ್ಲ ಕಡೆ ಸ್ವೈಪ್ ಮಾಡಿ ನೀವು ಯೂಸ್ ಮಾಡೋದು, ಅಂದರೆ ಸಾಮಾನು ತಗೊಳ್ಳೋದು ಅಥವಾ ರಜೆಗೆ ಹೋಗೋದು, ಅದೇನಾದರೂ ಮಾಡೋದು. ಅದೇನಾಗುತ್ತೆ ಅಂದರೆ ಕ್ರೆಡಿಟ್ ಕಾರ್ಡಲ್ಲಿ ನಿಮಗೆ ಇಷ್ಟೇ ದಿವಸದಲ್ಲಿ ನಿಮ್ಮ ಹಣ ಕಟ್ಟಬೇಕಂತ ಇರುತ್ತೆ. ಪುನಃ ಅದರಲ್ಲಿ ಕೂಡ ನಿಮಗೆ ಆಪ್ಷನ್ ಕೊಡ್ತಾರೆ, ನೀವು ಇಷ್ಟು ಹಣ ಕಟ್ಬೋದು, ಉಳ್ದದ್ದು ನೆಕ್ಸ್ಟ್ ಮಂತ್ ಕಟ್ಬೋದು. ನಿಮಗೆ ವರ್ಸ್ಟ್ ಡೆಟ್ ಅಂದರೆ ಅದು ಕ್ರೆಡಿಟ್ ಕಾರ್ಡ್ ಡೆಟ್. ಯಾಕಂದರೆ ಅವರು ತಿಂಗಳಿಗೆ ನಿಮಗೆ 2.5% 3% ಚಾರ್ಜ್ ಮಾಡ್ತಾರೆ. ನೀವು ಅದು ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ಒಂದು 36% ಇಂದ 45% ವರೆಗೆ ನಿಮಗೆ ಬಡ್ಡಿ ಬೀಳ್ತದೆ ಅದಕ್ಕೆ. ಅದು ಆ್ಯಕ್ಚುಲಿ ವರ್ಸ್ಟ್ ಡೆಟ್.
ನಿಮಗೆ ಈಗ ಮನೆ ಸಾಲ ತಗೊಂಡ್ರೆ ಅದಕ್ಕೆ ಒಂದು ಲೆಕ್ಕ ಅಂತ ಉಂಟು, ಅಂದರೆ 9%, 10%, 11% ಹಾಗೇನಾದರೂ ಇರ್ತದೆ. ಆದರೆ ನಿಮಗೆ ಈ ಕ್ರೆಡಿಟ್ ಕಾರ್ಡ್ ಡೆಟ್ ಉಂಟಲ್ಲ, ಅದು ವರ್ಸ್ಟ್. ಕೆಲವರಿಗೆ ಅದು ಯೋಚನೆಯಲ್ಲೇ ಇರೋದಿಲ್ಲ, ಅವ್ರಿಗೆ ಹೆಚ್ಚು ಅಂದರೆ ಗಮನ ಕೊಡೋದಿಲ್ಲ. ಮತ್ತು ಈಗ ನಮ್ಮದು ಗಮನದ ವ್ಯಾಪ್ತಿ ಕೂಡ ಕಡಿಮೆ ಆಗ್ತಾ ಉಂಟು, ಯಾಕಂದರೆ ಜಾಸ್ತಿ ಎಲ್ಲರೂ ಮೊಬೈಲಲ್ಲೇ ಇದ್ದಾರೆ. ಹಾಗೆ ಈ ಸಾಲದ ಬಗ್ಗೆ ತುಂಬ ಜನ ಹೆಚ್ಚು ಗಮನವೇ ಕೊಡೋದಿಲ್ಲ. ಎಷ್ಟು ಹಣ ಅವರ ಕೈಯಿಂದ ಹೋಗ್ತದೆ ಈ ಸಾಲ ಮಾಡಿ, ಅದು ಆ್ಯಕ್ಚುಲಿ ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೆಯದು. ಕ್ರೆಡಿಟ್ ಕಾರ್ಡ್ ಡೆಟ್ ಆ್ಯಕ್ಚುಲಿ ಇಸ್ ದ ವರ್ಸ್ಟ್, ಅಂದರೆ ತುಂಬ ಹೈ ಇಂಟ್ರೆಸ್ಟ್ ಅದಕ್ಕೆ. ಮತ್ತು ಕೆಲವರು ಈ ಪರ್ಸನಲ್ ಲೋನ್ ತಗೊಳ್ತಾರೆ, ಅದಕ್ಕೆ ಕೂಡ ಅದು ವಿದೌಟ್ ಕೊಲ್ಯಾಟ್ರಲ್ ಲೋನ್ ಎಲ್ಲ ತಗೊಂಡ್ರೆ ಅದರಲ್ಲಿ ಬಡ್ಡಿ ತುಂಬ ಬರುತ್ತೆ. ಅದು ಕೂಡ ಅಂದರೆ ನಿಮಗೆ ತುರ್ತು ಪರಿಸ್ಥಿತಿಯ ಅತಿ ಅಗತ್ಯ ಉಂಟು, ಹಾಗೆ ಇದ್ದರೆ ತಗೊಳ್ಳಿ, ಆದರೆ ಆದಷ್ಟು ಅದು ಅಂಥದ್ದೆಲ್ಲ ಅವಾಯ್ಡ್ ಮಾಡಿ. ಈ ಹೆಚ್ಚಾಗಿ ಬ್ಯಾಂಕಲ್ಲಿ ಸಿಬಿಲ್ ಸ್ಕೋರ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ಗೆ ಸಿಬಿಲ್ ಸ್ಕೋರ್ ಅಂದರೆ ಏನು, ಹೇಗೆ ಗುಡ್ ಸಿಬಿಲ್ ಸ್ಕೋರ್ನ ಮೇಂಟೈನ್ ಮಾಡಬಹುದು? ಸೊ ಅದು ಕ್ರೆಡಿಟ್ ಇನ್ಫಾರ್ಮೇಷನ್ ಬ್ಯೂರೋ ಲಿಮಿಟೆಡ್ ಅಂತ ಉಂಟು. ಅವರು ಒಂದು ನಿಮಗೆ ಸ್ಕೋರ್ ಕೊಡ್ತಾರೆ. ಈಗ ನಿಮಗೆ ಕ್ಲಾಸಲ್ಲಿ ಮಾರ್ಕ್ಸ್ ಕೊಟ್ಟು ಅದರ ಮೇಲೆ ಒಂದು ರ್ಯಾಂಕ್ ಕೊಡ್ತಾರಲ್ಲ, ಹಾಗೆ ಈಗ ಬ್ಯಾಂಕಿನವರು ಕೂಡ ನೀವು ಹೌದು ಎಲ್ಲರಿಗೆ ಒಂದೊಂದು ರ್ಯಾಂಕ್ ಕೊಡ್ತಾರೆ. ಅಂದರೆ ನೀವು ಸಾಲವನ್ನು ಎಷ್ಟು ಪ್ರಾಂಪ್ಟ್ ಆಗಿ ಕಟ್ಟುತ್ತೀರಿ ಅದರ ಮೇಲೆ ನಿಮ್ಮ ಸಿಬಿಲ್ ಸ್ಕೋರ್ ಕೊಡ್ತಾರೆ. ಸೊ ಒಂದು ನೀವು ನಿಮ್ಮ ಆದಷ್ಟು ಸಾಲ ಅವಾಯ್ಡ್ ಮಾಡಿ. ಆದರೆ ಈಗ ಸಾಲ ಕೆಲವರಿಗೆ ಇರ್ತದೆ, ಅಂದರೆ ಹೆಚ್ಚಿನವರು ಸಾಲ ಮಾಡ್ತಾರೆ ಅಥವಾ ಕ್ರೆಡಿಟ್ ಕಾರ್ಡ್ ಕೂಡ ಯೂಸ್ ಮಾಡಿ ಸಾಲ ಮಾಡ್ತಾರೆ. ಅದು ಸಾಲವೇ ಆ್ಯಕ್ಚುಲಿ ಕ್ರೆಡಿಟ್ ಕಾರ್ಡ್. ಅದು ನೀವು ಅವರು ಕೊಟ್ಟ ದಿನದ ಒಳಗೆ ಕಟ್ಟಿದರೆ ನಿಮಗೆ ಬಡ್ಡಿ ಇಲ್ಲ. ಅದು ಒಂದು ದಿನ ಜಾಸ್ತಿ ಆದರೂ ನಿಮಗೆ ಬಡ್ಡಿ ಬೀಳ್ತದೆ. ಮತ್ತು ಕೆಲವರು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಕ್ಯಾಶ್ ವಿತ್ಡ್ರಾ ಮಾಡ್ತಾರೆ, ಆ ಕ್ಯಾಶ್ ವಿತ್ಡ್ರಾಲ್ಗೆ ನಿಮಗೆ ಚಾರ್ಜ್ ಬೀಳ್ತದೆ. ಡೆಬಿಟ್ ಕಾರ್ಡಲ್ಲಿ ನೀವು ಕ್ಯಾಶ್ ವಿತ್ಡ್ರಾ ಮಾಡಿದರೆ ಒಂದು ತಿಂಗಳಿಗೆ 5 ಸಲ ಏನು ಚಾರ್ಜ್ ಇಲ್ಲ, ಆಮೇಲೆ ಅದಕ್ಕೂ ಕೂಡ ಚಾರ್ಜ್ ಮಾಡ್ತಾ ಇದ್ದಾರೆ ಬ್ಯಾಂಕಿನವರು ಕೂಡ. ಅದಕ್ಕೂ ಚಾರ್ಜಸ್? ಹೌದೌದು, ಡೆಬಿಟ್ ಕಾರ್ಡಲ್ಲಿ ಕೂಡ ನೀವು ಒಂದು 5 ಸಲ ಮಾಡ್ಬೋದು. ಸೇಮ್ ಬ್ಯಾಂಕಿಂದ ಮಾಡಿದ್ರು ಚಾರ್ಜ್? ಹೌದೌದು, ಹಾಗೆಲ್ಲ ಲಿಮಿಟ್ಸ್ ಉಂಟು ಈಗ. ಮತ್ತು ಈ ಸಿಬಿಲ್ ಸ್ಕೋರ್ ಅಂದರೆ ಅದೇ ನೀವು ಸಾಲ ಮಾಡಿದ್ದಕ್ಕೆ ನೀವು ಎಷ್ಟು ಪ್ರಾಂಪ್ಟ್ ಆಗಿ ಸಾಲ ಕಟ್ತೀರಿ ಅದಕ್ಕೆ ಒಂದು ರ್ಯಾಂಕ್ ಕೊಡ್ತಾರೆ. ಹಾಗೆ ನೀವು ಆದಷ್ಟು ಪ್ರಾಂಪ್ಟ್ ಆಗಿ ನೀವು ಕಟ್ಟೋದಾದರೆ ನಿಮಗೆ ಸ್ಕೋರ್ ತುಂಬ ಒಳ್ಳೆಯದು ಇರ್ತದೆ. ಒಂದು 300 to 900 ವರೆಗೆ ಅವರು ಸ್ಕೋರ್ ಕೊಡ್ತಾರೆ. ಹೈ ಸ್ಕೋರ್ ಇದ್ದರೆ ಒಳ್ಳೆಯದು. ಆಗ ಏನಾಗುತ್ತೆ ಅಂದರೆ ನೀವು ನೆಕ್ಸ್ಟ್ ಟೈಮ್ ಸಾಲ ತಗೊಳ್ಳಿಕ್ಕೆ ಹೋದರೆ ನಿಮಗೆ ಬ್ಯಾಂಕಿನವರು ಸ್ವಲ್ಪ ಸುಲಭವಾಗಿ ಸಾಲ ಕೊಡ್ತಾರೆ. ಈಗ ನೀವು ಸಾಲ ಸರಿಯಾಗಿ ಕಟ್ಟಲಿಲ್ಲ, ಬಡ್ಡಿ ಕಟ್ಟಲಿಕ್ಕೆ ಆಗಲಿಲ್ಲ, ಯಾಕಂದರೆ ನೀವು ತುಂಬ ಸಾಲ ತಗೊಂಡ್ರಿ, ಆಗ ನಿಮ್ಮ ಸಿಬಿಲ್ ಸ್ಕೋರ್ ತುಂಬ ಕೆಳಗೆ ಬರ್ತದೆ, ಅಂದರೆ ನೀವು ಫೇಲ್ ಆಗ್ತೀರಿ. ಮತ್ತು ನೀವು ಪುನಃ ಸಾಲ ಬೇಕು ಅಂತ ಹೋದರೆ ಅವ್ರ ಬ್ಯಾಂಕಿನವರು ಕೂಡ ಆಚೆ ಈಚೆ ನೋಡ್ತಾರೆ, ಇವರಿಗೆ ಸಾಲ ಕಟ್ಟಲಿಕ್ಕೆ ಆಗೋದಿಲ್ಲ, ಪ್ರಾಂಪ್ಟ್ ಇಲ್ಲ ಇವರು, ಅದಕ್ಕೆ ನಾವು ಕೊಡಲಿಕ್ಕೆ ತಯಾರಿಲ್ಲ, ಹಾಗೂ ಆಗ್ಬೋದು. ಮತ್ತು ಇನ್ನೊಂದು ವಿಷಯ ಏನಂದರೆ ನಿಮ್ಮ ಕ್ರೆಡಿಟ್ ಸ್ಟೇಟ್ಮೆಂಟ್ ಒಂದು ನೋಡಿ. ಯಾಕೆಂದರೆ ಇತ್ತೀಚೆಗೆ ಒಬ್ಬರು ನನಗೆ ಹೇಳಿದರು, ನಾನು ಒಂದೇ ಸಾಲ ತಗೊಂಡಿದ್ದು, ಈಗ ನನ್ನ ಹೆಸರಲ್ಲಿ 3 ಸಾಲ ಇದ್ದಾಗೆ ಉಂಟು. ಅಂದರೆ ಕೆಲವೊಮ್ಮೆ ಇಂಥದ್ದೆಲ್ಲ ಸ್ಕ್ಯಾಮ್ ಆಗ್ತದೆ. ನಿಮ್ಮ ಹೆಸರಿಗೆ ಬೇರೆಯವರಿಗೆ, ಅಂದರೆ ನಿಮ್ಮ ಹೆಸರಲ್ಲಿ ಬೇರೆಯವರಿಗೆ ಸಾಲ ಕೊಟ್ಟು ಅವರು ಪ್ರಾಂಪ್ಟಾಗಿ ಕಟ್ಟದಿದ್ದರೆ ನಿಮ್ಮ ಸಿಬಿಲ್ ಸ್ಕೋರ್ ಎಫೆಕ್ಟ್ ಆಗ್ತದೆ. ಅದಕ್ಕೆ ನೀವು ಸಾಲ ಮಾಡಿದರೆ ನಿಮ್ಮದು ಸಿಬಿಲ್ ಸ್ಕೋರ್ ಸ್ಟೇಟ್ಮೆಂಟ್ ಅಂತ ಒಂದು ಇರ್ತದೆ, ಅದನ್ನು ಒಂದು ಸ್ವಲ್ಪ ಚೆಕ್ ಮಾಡಿ. ಯಾಕೆಂದರೆ ಬೇರೆಯವರಿಗೆ ಕೊಟ್ಟ ಸಾಲ ನಿಮ್ಮ ಹೆಸರಿಗೆ ಬರಬಾರ್ದು, ಮತ್ತು ಅವರು ಕಟ್ಟದಿದ್ರೆ ನಿಮ್ಮ ಸ್ಕೋರಿಗೆ ಎಫೆಕ್ಟ್ ಆಗ್ತದೆ. ಸೊ ಆದಷ್ಟು ಜಾಗ್ರತೆ ಮಾಡಿ ನೀವು ಒಂದು ಲೋನ್ ತಗೊಳ್ಳುವಾಗ ಅಥವಾ ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟನ್ನು ಕೂಡ ಒಂದು ಜಾಗ್ರತೆಯಲ್ಲಿ ನೋಡಿ, ಮತ್ತು ಆದಷ್ಟು ಪ್ರಾಂಪ್ಟ್ ಆಗಿ ಕಟ್ಟಿ. ಯಾಕಂದರೆ ಸಿಬಿಲ್ ಸ್ಕೋರ್ ಅಂದರೆ ಒಂದು ನಿಮಗೆ ರ್ಯಾಂಕ್ ಕೊಟ್ಟಾಗೆ. ಅವರು ರ್ಯಾಂಕ್ ಇಟ್ಕೊಂಡು ಏನು ಮಾಡೋದು ನಾವು, ಅಂದರೆ ಸಿಬಿಲ್ ಸ್ಕೋರ್ ಏನಕ್ಕೆ? ಹೌದು, ಅದೇ ಈಗ ನಿಮಗೆ ನೆಕ್ಸ್ಟ್ ಟೈಮ್ ಇನ್ನೊಂದು ಲೋನ್ ಬೇಕಾಗುತ್ತೆ, ಹಾಗಾಗಿ ಆಗ ಬ್ಯಾಂಕಿನವರು ಸ್ವಲ್ಪ ನಿಮ್ಮ ಸಿಬಿಲ್ ಸ್ಕೋರ್ ಒಳ್ಳೆದಿದ್ರೆ ಬೇಗ ಲೋನ್ ಪಾಸ್ ಮಾಡ್ತಾರೆ. ಸಿಬಿಲ್ ಸ್ಕೋರ್ ಒಳ್ಳೆದಿಲ್ಲ ಅಂದರೆ ನಿಮಗೆ ಅದು ಲೋನ್ ಬೇಗ ಆದಷ್ಟು ಕೊಡೋದಿಲ್ಲ ಅವರು. ಹಾಗಾಗಿ ಸೊ ಸ್ಟೇಟ್ಮೆಂಟ್ ಒಂದು ಅಗತ್ಯವಾಗಿ ಚೆಕ್ ಮಾಡಿ. ಮತ್ತು ಅದು ಎಲ್ಲ ನೀವು ತಗೊಂಡ ಲೋನೇ ನಿಮ್ಮ ಹೆಸರಿಗೆ ಬಂದಿದ್ದ ಅಥವಾ ಬೇರೆಯವ್ರದ್ದು ಲೋನ್ ನಿಮ್ಮ ಹೆಸರಿಗೆ ಹಾಕಿದ್ದಾರಾ ಅದನ್ನೆಲ್ಲ ಸ್ವಲ್ಪ ಚೆಕ್ ಮಾಡಿ ಬ್ಯಾಂಕಿನವ್ರ ಹತ್ರ ಸ್ವಲ್ಪ ಎನ್ಕ್ವೈರಿ ಮಾಡಿ. ಮ್ಯಾಮ್, ಇವಾಗ ಸೇವಿಂಗ್ಸ್ ಅಂತ ನಾವು ಮಾತಾಡಿದ್ವಿ ಅಲ್ವಾ, ಇವಾಗ ಸೇವಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೇವಿಂಗ್ಸ್ ಅಂದರೆ ಬ್ಯಾಂಕಲ್ಲಿ ದುಡ್ಡಿಡೋದು ಇದೇ ಸೇವಿಂಗ್ಸಾ, ಅಥವಾ ಇದನ್ನು ಬಿಟ್ಟು ಬೇರೆ ಏನಾದರೂ ಆಪ್ಷನ್ಸ್ ಇರುತ್ತಾ? ಸೊ ಸೇವಿಂಗ್ಸ್ ಅಂದರೆ ನೀವು ಹೆಚ್ಚಾಗಿ ಸೇವ್ ಮಾಡೋದು. ಇನ್ವೆಸ್ಟ್ಮೆಂಟ್ ಅಂತ ಉಂಟು, ಅದು ಹೂಡಿಕೆ, ಅದರಲ್ಲಿ ನಿಮಗೆ ರಿಟರ್ನ್ಸ್ ಅಂತ ಬರುತ್ತೆ. ಈಗ ನೀವು ಬ್ಯಾಂಕ್ SB ಅಲ್ಲಿ ಇಟ್ಟರೆ ನಿಮಗೆ ಹೆಚ್ಚು ಬರೋದಿಲ್ಲ, 2.5% 3% ಅಷ್ಟೇ ಸಿಗೋದು. ಅದು ನಿಮ್ಮದು ಹಣದುಬ್ಬರಕ್ಕಿಂತ ಕಡಿಮೆ ಇರುತ್ತದೆ. ಮತ್ತು ನೀವು FD ಅಲ್ಲಿ ಇಟ್ಟರೂ ಕೂಡ ನಿಮಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾರೆ, ಆದರೆ ನಿಮ್ಮ ಹಣದುಬ್ಬರ ಅದಕ್ಕಿಂತ ಜಾಸ್ತಿ ಇರಬಹುದು. ಯಾಕಂದರೆ ನಾನು ಹೇಳಿದಾಗೆ ಈಗ ನೀವು ಕಾಲೇಜಿಗೆ ಹೋದಾಗ ಫೀಸ್ ಎಷ್ಟಿತ್ತು,
ಇತ್ತೀಚೆಗೆ ಅದೇ ಕೋರ್ಸಿಗೆ ಫೀಸ್ ಎಷ್ಟಾಗಿದೆ, ಅದು ಕೂಡ ಒಂದು ಥರದ್ದು ಹಣದುಬ್ಬರ. ಹಾಗಾಗಿ ಖರ್ಚುಗಳು ಈಗ ಜಾಸ್ತಿ ಆಗ್ತಾ ಉಂಟು. ಹಾಗಾಗಿ ನಾವು ಆದಷ್ಟು ನಮ್ಮ ಹಣವನ್ನು ಹೂಡಿಕೆ ಮಾಡಬೇಕು. ಖಾಲಿ ಸೇವಿಂಗ್ಸ್ ಆಗಿ ಬ್ಯಾಂಕಲ್ಲಿ ಇಟ್ಟರೆ ಸಾಕಾಗಲಿಕ್ಕಿಲ್ಲ. ಅದೇ ನಿಮ್ಮ ಎಮರ್ಜೆನ್ಸಿ ಫಂಡೆಲ್ಲ ಸ್ವಲ್ಪ ಬ್ಯಾಂಕಲ್ಲಿ ಇಡ್ಬೋದು, ಉಳಿದ ನೀವು ಈಗ ಮ್ಯೂಚುವಲ್ ಫಂಡಲ್ಲಿ ಹಾಕ್ಬೋದು. ಸೊ ಈ ಮ್ಯೂಚುವಲ್ ಫಂಡ್ ಅಂದರೆ ಏನಾಗ್ತದೆ ಅಂದರೆ ಆ ಮ್ಯೂಚುವಲ್ ಫಂಡ್ ಕಂಪನಿಗಳು ತುಂಬ ಜನರಿಂದ ಹಣ ತಗೊಂಡು ದೊಡ್ಡ ಹೂಡಿಕೆಯನ್ನು ಹೋಗಿ ಒಂದು ಸ್ಟಾಕ್ ಮಾರ್ಕೆಟಲ್ಲಿಯೋ ಡೆಟ್ ಮಾರ್ಕೆಟಲ್ಲಿಯೋ ಅಥವಾ ಗೌರ್ಮೆಂಟ್ ಬಾಂಡಲ್ಲಿಯೋ ಹಾಕ್ತಾರೆ. ಆಗ ಏನಾಗ್ತದೆ ಅಂದರೆ ನಿಮಗೆ ಈಗ ಡೈರೆಕ್ಟ್ಲಿ ನಮಗೆ ಸ್ಟಾಕ್ ಮಾರ್ಕೆಟಿಗೆ ಹೇಗೆ ಇನ್ವೆಸ್ಟ್ ಮಾಡೋದು ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಇವರೆಲ್ಲ ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಮಾಡ್ತಾರೆ. ಹಾಗಾಗಿ ನಾವು ಹೂಡಿಕೆ ಮಾಡುವಾಗ ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಹಾಕ್ಬೋದು ಅಥವಾ ಡೆಟ್ ಮ್ಯೂಚುವಲ್ ಫಂಡಲ್ಲಿ ಹಾಕ್ಬೋದು. ಹಾಗಾಗಿ ನಮಗೆ ಅಂಥ ಮ್ಯೂಚುವಲ್ ಫಂಡಲ್ಲಿ ಹಾಕಿದರೆ ಸ್ವಲ್ಪ ನಮಗೆ ರಿಟರ್ನ್ಸ್ ಸ್ವಲ್ಪ ಜಾಸ್ತಿ ಬರ್ಬೋದು. ಹಾಗೆ ಮತ್ತು ಈಗ ಚಿನ್ನ ಕೂಡ ನೀವು ಇಲೆಕ್ಟ್ರಾನಿಕ್ ಫಾರ್ಮಲ್ಲಿ ತಗೊಳ್ಬೋದು. ಅಂದರೆ ಚಿನ್ನದು ಬಿಸ್ಕೆಟ್ ಅಥವಾ ಆರ್ನಮೆಂಟ್ ಆಗಿ ತಗೊಳ್ಬೇಕಂತ ಇಲ್ಲ. ಸೊ ಸ್ವಲ್ಪ ಹಣ ಚಿನ್ನದಲ್ಲಿ ಕೂಡ ಹಾಕ್ಬೋದು. ಅದು ಇನ್ವೆಸ್ಟ್ಮೆಂಟ್ ಆಗಿ, ನಾನು ಆರ್ನಮೆಂಟ್ ಆಗಿ ತಗೊಳ್ಳೋದಲ್ಲ, ಆರ್ನಮೆಂಟ್ ಆಗಿ ತಗೊಳ್ಳಿ. ಆದರೆ ನೀವು ಹೂಡಿಕೆ ಮಾಡೋದಾದರೆ ಚಿನ್ನದಲ್ಲಿ ನಿಮಗೆ ಚಿನ್ನದು ಇಲೆಕ್ಟ್ರಾನಿಕ್ ಫಾರ್ಮಲ್ಲಿ ತಗೊಳ್ಬೋದು. ಓಕೆ, ಇವಾಗ ನೀವು ಚಿನ್ನದ ಬಗ್ಗೆ ಮಾತಾಡಿದ ಕಾರಣ ಹೇಳ್ತಾ ಇದ್ದೀನಿ ಮ್ಯಾಮ್. ಹೆಚ್ಚಾಗಿ ಇವಾಗ ನಾರ್ಮಲ್ ಆಗಿ ಜನರದ್ದು ಬಿಲೀಫ್ ಏನಂತ ಹೇಳಿದರೆ, ನಾನು ಬಂಗಾರ ತಗೊಂಡ ಚಿನ್ನದ ಬಲೆ ಇದು ಚೈನ್ ಮಾಡಿಸಿದ್ನ ಅಥವಾ ಅವಳು ಇಯರಿಂಗ್ ಮಾಡಿಸಿದ್ನ ನಾನು ಸೇವ್ ಮಾಡ್ತಾ ಇದ್ದೀನಿ ಅನ್ನೋದು ನೀವು ಹೇಳಿದ್ರಿ. ಜ್ಯುವೆಲರಿ ಬೇರೆ, ಇನ್ವೆಸ್ಟ್ಮೆಂಟ್ ಬೇರೆ. ಯಾಕೆ ಬೇರೆ? ವೈ ಆರ್ನಮೆಂಟ್ ಬೈಯಿಂಗ್ ಇಸ್ ನಾಟ್ ಇನ್ವೆಸ್ಟ್ಮೆಂಟ್? ಆರ್ನಮೆಂಟ್ ಬೈಯಿಂಗ್ ಏನಾಗ್ತದೆ ಅಂದರೆ, ಈಗ ನೀವು ಮನೆಯಲ್ಲಿ ಇಟ್ಕೊಂಡ್ರು ಅದರದ್ದು ಸೆಕ್ಯೂರಿಟಿ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಬ್ಯಾಂಕಲ್ಲಿ ಇಟ್ಟರೆ ನಿಮಗೆ ಲಾಕರ್ ಚಾರ್ಜ್ ಕೊಡಬೇಕಾಗುತ್ತೆ. ಸೊ ಅದು ನಾನು ಹೇಳಿದಲ್ಲ, ಹಾಂ, ಮೇಕಿಂಗ್ ಚಾರ್ಜಸ್ಸು ಇರುತ್ತೆ. ಅದೇನಾಗ್ತದೆ ಅಂದರೆ ನಿಮಗೆ ಖರ್ಚು ಜಾಸ್ತಿ ಅದರಲ್ಲಿ ಹಾಗೆ ಇಟ್ಕೊಂಡ್ರೆ. ಈಗ ಇಲೆಕ್ಟ್ರಾನಿಕ್ ಫಾರ್ಮಲ್ಲಿ ತಗೊಂಡ್ರೆ ಒಂದು ಗೋಲ್ಡ್ ಬಾಂಡ್ಸ್ ಹಾಗೇನಾದರೂ ತಗೊಂಡ್ರೆ ಅದು ಇಲೆಕ್ಟ್ರಾನಿಕ್ ಫಾರ್ಮಲ್ಲಿ ಇರ್ತದೆ. ನಿಮಗೆ ಸೆಕ್ಯೂರಿಟಿ ಬಗ್ಗೆ ಏನು ಯೋಚನೆ ಮಾಡಬೇಕಂತ ಇಲ್ಲ. ಅದು ಮತ್ತು ನಿಮಗೆ ಅದು ಮೆಚುರಿಟಿ ಆಗುವಾಗ ಅವರು ಅದನ್ನು ಸೇಲ್ ಮಾಡಿ ನಿಮಗೆ ನೀವು ಇನ್ವೆಸ್ಟ್ ಮಾಡಿದ ಹಣ ಕೊಡ್ತಾರೆ. ಅದು ತಗೊಳ್ಳುವಾಗ ನಿಮಗೆ ಅದೊಂದು 24 ಕ್ಯಾರೆಟ್ ಗೋಲ್ಡ್ ತಗೊಂಡಾಗೆ ಹಾಗೆ ಆಗ್ತದೆ. ನೀವು ಆರ್ನಮೆಂಟ್ ತಗೊಳ್ಳುವಾಗ ಅದರಲ್ಲಿ ಕೂಡ ನೀವು ಬೀಡ್ಸ್, ಸ್ಟೋನ್ಸ್ ಅಂಥದ್ದೆಲ್ಲ ಹಾಕಿದರೆ ನಿಮ್ಮ ಮೇಕಿಂಗ್ ಚಾರ್ಜ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಮತ್ತು ನೀವು ಅದೇ ಚಿನ್ನವನ್ನು ಹೋಗಿ ಚಿನ್ನದವರಿಗೆ ಕೊಟ್ಟರೆ ಆ ಬೀಡ್ಸಿಗೆ, ಸ್ಟೋನ್ಸಿಗೆ ಹಣ ಏನಿಲ್ಲ, ಖಾಲಿ ಚಿನ್ನಕ್ಕೆ ಮಾತ್ರ ವ್ಯಾಲ್ಯೂ ಹಾಕಿ ಕೊಡ್ತಾರೆ. ಮತ್ತು ಆ ಮೇಕಿಂಗ್ ಚಾರ್ಜ್ ಎಲ್ಲ ನಿಮಗೆ ಸಿಕ್ಕುದಿಲ್ಲ ಹಿಂದೆ. ಹಾಗಾಗಿ ಆರ್ನಮೆಂಟ್ ಅಂದರೆ ನಿಮಗೆ ಅದು ಹಾಕಲಿಕ್ಕೆ ಜಸ್ಟ್ ಫಾರ್ ಆರ್ನಮೆಂಟ್ ಪರ್ಪಸ್, ಅದು ನಮ್ಮ ಹೂಡಿಕೆ ಅಲ್ಲ. ಹಾಗಾಗಿ ಹೂಡಿಕೆಗೆ ಬೇರೆ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಐದರ್ ಗೋಲ್ಡ್ ಚಾರ್ಜಸ್ ಇಲ್ಲದೆ ಇರುವಂತಹ ಗೋಲ್ಡ್ ಅಥವಾ ಗೋಲ್ಡ್ ಬಾಂಡ್ಸ್ ಇರಬಹುದು. ಈಗ ನೀವು ಬಿಸ್ಕೆಟ್ ತಕೊಂಡ್ರು ಒಂದು ತರದ್ದು ಹೂಡಿಕೆ, ಆದ್ರೆ ಅದನ್ನು ನೀವು ಸೇಫ್ ಆಗಿ ಇಟ್ಕೊಳ್ಬೇಕಲ್ಲ, ಅದು ಸ್ವಲ್ಪ ಖರ್ಚಾಗುತ್ತೆ. ನೀವು ಲಾಕರ್ ಅಲ್ಲಿ ಇಟ್ರೆ ಲಾಕರ್ ರೆಂಟ್ ಅಂತ ಕೊಡ್ಬೇಕು. ಇವಾಗಂತೂ ಚಿನ್ನದ ರೇಟಿಗೆ ಸೇಫ್ಟಿ ಹ್ಯಾಸ್ ಟು ಬಿ. ಕರೆಕ್ಟ್. ಸೊ ಹಾಗಾಗಿ ಸ್ವಲ್ಪ ಅಂದ್ರೆ ಗೋಲ್ಡ್ ಬಾಂಡ್ಸ್ ಅಂತದೆಲ್ಲ ತಕೊಂಡ್ರೆ ನಿಮ್ಗೆ ಸ್ವಲ್ಪ ಹೂಡಿಕೆ ಮಾಡಿದ ಹಾಗೆ. ಓಕೆ, ಇವಾಗ ಗೋಲ್ಡ್ ಬಾಂಡ್ಸ್ ಅಂದ್ರೆ ಫಸ್ಟ್ ಟೈಮ್ ಕೇಳ್ತಿರೋರು ಎಷ್ಟು ಜನ ಇದ್ದಾರೆ. ಗೋಲ್ಡ್ ಬಾಂಡ್ಸ್ ಅಂದ್ರೆ ಏನು ಅಂತ ಹೇಳೋದಾದ್ರೆ, ಅಂದ್ರೆ ನೀವು ಇಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಅದು ಗೋಲ್ಡ್ ತಕೊಂಡ್ರೆ ನಿಮ್ಗೆ ಇಲೆಕ್ಟ್ರಾನಿಕ್ ಫಾರ್ಮ್, ಸೊ ಅದು ನಿಮ್ಮ ಹೆಸರಲ್ಲಿ ಒಂದಿಷ್ಟು ಚಿನ್ನ ತಗೊಂಡಿದ್ದೀರಿ ಅಂದ್ರೆ ಎಷ್ಟು ಹಣ ಕೊಟ್ಟಿದ್ರಿ ಅಷ್ಟು ಚಿನ್ನ ರೆಕಾರ್ಡ್ ಆಗಿರುತ್ತೆ. ಮತ್ತೆ ಅದಕ್ಕೆ ಈಗ ಸ್ವಲ್ಪ ಇಂಟ್ರೆಸ್ಟ್ ಕೂಡ ಕೊಡ್ತಾರೆ. ಮತ್ತು ನೀವು ಒಂದು ವೇಳೆ ಬೇಗ ವಿತ್ಡ್ರಾ ಮಾಡೋದಾದರೆ ಅದಕ್ಕೆ ಇಂಟ್ರೆಸ್ಟ್ ಕೊಡೋದಿಲ್ಲ. ಆದರೆ ನೀವು ಫುಲ್ ಟರ್ಮ್ ಇದು ವೆಯ್ಟ್ ಮಾಡಿದರೆ ನಿಮಗೆ ಅದರ ಇಂಟ್ರೆಸ್ಟ್, ಅದು ಅಮೌಂಟ್ ಎಲ್ಲ ಸಿಗುತ್ತೆ. ಮತ್ತು ಗೋಲ್ಡ್ ಫಾರ್ಮಲ್ಲಿ ಕೂಡ ತಗೊಳ್ಳುವ ಇದು ಆಪ್ಷನ್ ಉಂಟು, ಅಥವಾ ನಿಮಗೆ ಅದು ಮೆಚೂರ್ ಆಗುವಾಗ ಹಣ ಕೂಡ ಬರುತ್ತೆ. ಸೊ ಹಾಗಾಗಿ ನಿಮಗೆ ಅದರ ಸೆಕ್ಯೂರಿಟಿ ಬಗ್ಗೆ ನಿಮಗೆ ತಲೆಬಿಸಿ ಮಾಡಬೇಕಂತ ಇಲ್ಲ. ಮತ್ತು ಅದು ಇನ್ವೆಸ್ಟ್ ಮಾಡಿದಾಗ ನಿಮಗೆ ಅದೊಂದು 24 ಕ್ಯಾರೆಟ್ ಗೋಲ್ಡ್ ತಗೊಂಡಾಗೆ, ಅಂದರೆ ಅದರದ್ದು ವ್ಯಾಲ್ಯೂ. ಸೊ ಆ ಥರ ಅದು ಇನ್ವೆಸ್ಟ್ಮೆಂಟ್. ಅದು ನೀವು ಈಗ ETF ಅಂದರೆ ಗೋಲ್ಡ್ ETF ಎಲ್ಲ ತಗೊಳ್ಳೋದಾದರೆ ನಿಮಗೆ ಒಂದು ಡಿಮ್ಯಾಟ್ ಅಕೌಂಟ್ ಅಗತ್ಯ ಇರುತ್ತೆ. ಬ್ಯಾಂಕಲ್ಲೆಲ್ಲ ಹೂಡಿಕೆ ಮಾಡೋದಾದರೆ ಇದು ಡಿಮ್ಯಾಟ್ ಅಕೌಂಟ್ ಅಗತ್ಯ ಇಲ್ಲ. ಇವಾಗ ಸಾಮಾನ್ಯವಾಗಿ ಏನೇ ಒಂದು ನಮ್ಮ ಕೈಯಲ್ಲಿಲ್ಲ, ನಾವು ಎಲ್ಲೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ, ಅದು ನಮಗೆ ಕಾಣ್ತಿಲ್ಲ, ಫಿಸಿಕಲ್ ಕಾಪಿ ನಮ್ಮ ಹತ್ರ ಇಲ್ಲ ಅಂತ ಹೇಳಬೇಕಾದ್ರೆ ಭಯ ಜಾಸ್ತಿ. ಹೌದು. ಸೊ ಸ್ಟಾಕ್ಸ್ ಅಲ್ಲಿ ಯಾವ ರೀತಿ ವೇರಿಯೇಷನ್ಸ್ ಆಗುತ್ತೋ, ಪ್ರಾಫಿಟ್ ಅಂಡ್ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೋ, ಗೋಲ್ಡ್ ಬಾಂಡ್ ಅಲ್ಲೂ ಅದೇ ರೀತಿ ಇದೆಯಾ ಅಥವಾ 100%? ಹೌದು, ಯಾಕಂದ್ರೆ ಗೋಲ್ಡ್ ಪ್ರೈಸ್ ಈಗ ಅಂದ್ರೆ ಬೇರೆ ಬೇರೆ ಜಿಯೋ ಪೊಲಿಟಿಕಲ್ ಇಶ್ಯೂ ಇಂದ ಎಲ್ಲ ಸ್ವಲ್ಪ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಿದೆ. ಆದರೆ ಯಾವಾಗಲೂ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ.
ಈಗ ನೀವು 1970ಇಂದ ಎಲ್ಲ ನೋಡಿದರೆ ತುಂಬ ವರ್ಷ ರಿಟರ್ನ್ಸ್ ಅಂತ ಇರಲಿಲ್ಲ ಗೋಲ್ಡಿಗೆ. ಆದರೆ ಇತ್ತೀಚಿನ ಕಾಲದಲ್ಲಿ ಎಲ್ಲ ಕಡೆ ಗಲಾಟೆ ಆಗ್ತಾ ಉಂಟು. ಹಾಗೆಲ್ಲ ಆಗುವಾಗ, ಈಗ ಜಿಯೋಪೊಲಿಟಿಕಲ್ ಟೆನ್ಷನ್ ಆಗುವಾಗ ಎಲ್ಲ ಅಂದರೆ ಸೆಂಟ್ರಲ್ ಬ್ಯಾಂಕ್ಸ್ನವರು ಜಾಸ್ತಿ ಗೋಲ್ಡಲ್ಲೇ ಇನ್ವೆಸ್ಟ್ ಮಾಡ್ತಾರೆ. ಯಾಕಂದರೆ ಈ ಪೇಪರ್ ಫಾರ್ಮ್ ಅಂದರೆ ಬೇರೆ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಅಷ್ಟು ರಿಟರ್ನ್ಸ್ ಕೊಡೋದಿಲ್ಲ. ಹಾಗಾಗಿ ಗೋಲ್ಡಿಗೆ ಪ್ರೈಸ್ ಜಾಸ್ತಿ ಆಗ್ತದೆ. ಮತ್ತು ಇತ್ತೀಚಿನ ಕಾಲದಲ್ಲಿ ಇಂಡಸ್ಟ್ರಿಯಲ್ ಯೂಸ್ ಕೂಡ ಜಾಸ್ತಿ ಆಗಿದೆ ಗೋಲ್ಡಿದು. ಹಾಗಾಗಿ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಆಗ್ತಾ ಉಂಟು. ಹಾಗಾಗಿ ಅಂದರೆ ನೀವು ಎಲ್ಲ ಹಣವನ್ನು ಒಂದಕ್ಕೆ ಹಾಕಿಡಬಾರ್ದು. ಅಂದರೆ ಇಂಗ್ಲೀಷಲ್ಲಿ ಒಂದು ಮಾತುಂಟು, ಡೋಂಟ್ ಪುಟ್ ಆಲ್ ಯುವರ್ ಎಗ್ಸ್ ಇನ್ ಒನ್ ಬಾಸ್ಕೆಟ್ ಅಂತ. ಸೊ ಒಂದು 10 to 20% ಅಂದರೆ ನಿಮ್ಮ ಈಗ 100 ರೂಪಾಯಿ ಹೂಡಿಕೆ ಮಾಡೋದಾದರೆ ಅಂದರೆ 10-20 ರೂಪಾಯಿ ಚಿನ್ನದಲ್ಲಿ ಹಾಕ್ಬೋದು. ಉಳ್ದದ್ದು ಸ್ವಲ್ಪ ಬೇರೆ ಕಡೆ ಹಾಕಿದರೆ ಒಳ್ಳೆಯದು. ಅಂದರೆ ಸ್ವಲ್ಪ ಡೈವರ್ಸಿಫಿಕೇಶನ್ ಅಂತ ಇರಬೇಕು. ಅಂದರೆ ಎಲ್ಲ ಬೇರೆ ಬೇರೆ ಆಸ್ತಿಯಲ್ಲಿ ಇನ್ವೆಸ್ಟ್ ಮಾಡಿದರೆ ಒಳ್ಳೆಯದು. ಓಕೆ, ಅಲ್ಲ ಗೋಲ್ಡ್ ರೇಟ್ ಹೆಚ್ಚು ಕಮ್ಮಿ ಆದರೆ ಆಬ್ವಿಯಸ್ಲಿ ವೇರಿಯೇಷನ್ಸ್ ಇರುತ್ತೆ. ಬಟ್ ನಾರ್ಮಲ್ ಫಿಸಿಕಲ್ ಗೋಲ್ಡ್ಗಿಂತ ಸೇಫರ್ ಅಂದರೆ ಫಿಸಿಕಲ್ ಗೋಲ್ಡ್ ಕೂಡ ನೀವು ಈಗ ಒಂದು ಕ್ರಯಕ್ಕೆ ತಗೊಂಡ್ರಿ, ನೀವು ಪುನಃ ಹೋಗಿ ಮಾರುವಾಗ ಆ ದಿನದು ಎಷ್ಟು ರೇಟ್ ಉಂಟು ಅಷ್ಟೇ ಸಿಗ್ತದೆ. ಬಟ್ ನಾನು ಕೇಳಿದ ಹಾಗಲ್ಲ, ಇವಾಗ ಸ್ಟಾಕ್ಸ್ ಅಲ್ಲಿ ಅದು ನನ್ ಕಣ್ಣಿಗೆ ಕಾಣಲ್ಲ ಅಲ್ವಾ. ಸೊ ಫಿಸಿಕಲ್ ಗೋಲ್ಡ್ ಅಲ್ಲ, ಗೋಲ್ಡ್ ಬಾಂಡ್ ಅಂತ ಹೇಳಿದ್ರೆ ಅದು ಪೇಪರ್ ಅಲ್ಲಿ ಇರ್ತದಲ್ಲ, ಅಂದ್ರೆ ಒಂದು ಪ್ರಿಂಟ್ ಔಟ್ ಮಾಡಿ ಇಟ್ರೆ ಅದರಲ್ಲಿ ನಿಮ್ಮ ಹೆಸರಿಗೆ ಇರ್ತದೆ. ಅದನ್ನು ಮಾತ್ರ ನೀವು ಜಾಗ್ರತೆಯಾಗಿ ಇಟ್ಟುಕೊಳ್ಬೇಕು. ಸೊ ಎಲ್ಲವನ್ನು ಈಗ ಎಲ್ಲವೂ ಇಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಉಂಟು. ಅಂದರೆ ಕೆಲವರಿಗೆಲ್ಲ ಅದು ಕಂಪ್ಯೂಟರಲ್ಲಿ ಉಂಟು, ನನಗೆ ಸಿಗ್ತದಾ ಇಲ್ವಾ ಅಂತ ತಲೆ ಬಿಸಿ ಇರ್ಬೋದು. ಅದನ್ನು ಒಂದು ಪ್ರಿಂಟ್ ಮಾಡಿ ಇಟ್ಟುಕೊಂಡ್ರೆ, ಡಾಕ್ಯುಮೆಂಟ್ ನೀವು ಫೈಲಲ್ಲಿ ಇಟ್ಟುಕೊಂಡ್ರೆ ಅದು ಇರ್ತದೆ. ಹಾಗೆ ಈಗ ಮತ್ತೆ ಎಲ್ಲ ಕಡೆ KYC ಮಾಡೋದೊಂದು ಅಗತ್ಯ ಆಗಿದೆ. ನಿಮ್ಮದು ಆಧಾರ್ ಪ್ಯಾನ್ ಎಲ್ಲ ಲಿಂಕ್ ಮಾಡಿಕೊಂಡು ಏನು ಆಸ್ತಿ ತಗೊಳ್ಳುವಾಗ ಅದೇನು ಇದು ವಸ್ತು ತಗೊಳ್ಳುವಾಗ ಕೂಡ ಒಂದು KYC ಮಾಡಿಸೋದು ಒಳ್ಳೆಯದು ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಗೆ. ಹಾಗಾಗಿ ಒಂದು KYC ಮಾಡಿದರೆ ಮತ್ತು ನಿಮ್ಮ ಹೆಸರಿನಲ್ಲೇ ಇರುತ್ತೆ. ಮತ್ತು ನಿಮಗೆ ಅದು ಇಲೆಕ್ಟ್ರಾನಿಕ್ ಫಾರ್ಮಲ್ಲಿ ಉಂಟು, ಅದು ಸಿಗ್ತದಾ ಇಲ್ವಾ ಅಂತ ಅಂಥದ್ದೆಲ್ಲ ಹೆದರಿಕೆ ಇದ್ದರೆ ನೀವು ಒಂದು ಪ್ರಿಂಟ್ಔಟ್ ತೆಗೆದು ನಿಮ್ಮ ಫೈಲಲ್ಲಿ ಇಟ್ಕೊಳ್ಳಿ. ಆಗ ಎಲ್ಲವೂ ನಿಮ್ಮ ಹೆಸರಲ್ಲಿ ಏನೆಲ್ಲ ಉಂಟು ಅಂತ ಗೊತ್ತಾಗುತ್ತೆ. ಓಕೆ, ಇದು ಗೋಲ್ಡ್ ಬಗ್ಗೆ ಆಯಿತು ಮ್ಯಾಮ್. ಇವಾಗ ನೀವು ಮ್ಯೂಚುವಲ್ ಫಂಡ್ಸ್ ಅಂತ ಮೆನ್ಷನ್ ಮಾಡಿದ್ರಿ. ಸ್ಟಾಕ್ಸಿಗೂ ಮ್ಯೂಚುವಲ್ ಫಂಡ್ಸಿಗೂ ಇರುವಂಥ ಡಿಫ್ರೆನ್ಸ್ ಏನು? ಈಗ ಸ್ಟಾಕ್ಸ್ ಅಂದರೆ ಏನಾಗ್ತದೆ ಅಂದರೆ, ಈಗ ಒಂದು ಕಂಪನಿಯವರು ಅವರಿಗೆ ಹಣ ಬೇಕು ಅಂದರೆ ಇನ್ವೆಸ್ಟ್ಮೆಂಟಿಗೆ. ಆಗ ಏನಾಗ್ತದೆ ಅಂದರೆ ಅವರು ಶೇರ್ಸ್ ಇಶ್ಯೂ ಮಾಡಿ ಹಣ ಕಲೆಕ್ಟ್ ಮಾಡ್ತಾರೆ. ಆಗ ಒಂದು ನಾವು ತಲೆಯಲ್ಲಿ ಇಟ್ಕೊಳ್ಬೇಕಂದ್ರೆ, ಶೇರ್ಸಲ್ಲಿ ನೀವು ಅಂದರೆ ನಮಗೆ ಎಂಥದ್ದು ಸೆಕ್ಯೂರಿಟಿ ಇಲ್ಲ. ಕರೆಕ್ಟ್. ಅದು ಕಂಪನಿ ಒಳ್ಳೆಯದಾಗಿ ಗ್ರೋ ಆದರೆ ನಮಗೆ ರಿಟರ್ನ್ಸ್ ಬರುತ್ತೆ, ಇಲ್ಲದಿದ್ದರೆ ನಾವು ಹಾಕಿದ ಹಣ ಹೋಗ್ತದೆ. ಅದಕ್ಕೆ ಆ ಕಂಪನಿಗಳಿಗೆಲ್ಲ ಒಂದು ಲಿಮಿಟೆಡ್ ಅಂತ ವರ್ಡ್ ಇರ್ತದಲ್ಲ, ಅಂದರೆ ಅವರ ರಿಸ್ಕ್ ಎಲ್ಲ ಲಿಮಿಟೆಡ್. ನಿಮಗೆ ಹಣ ಕೊಡಬೇಕಂತ ಅಗತ್ಯ ಇಲ್ಲ ಅವರಿಗೆ. ಹಾಗಾಗಿ ಆ ಕಂಪನಿ ಮುಳುಗಿ ಹೋದರೆ ನಿಮ್ಮ ಹಣ ಸಿಕ್ಕೋದಿಲ್ಲ ನಿಮಗೆ. ಹಾಗಾಗಿ ಡೈರೆಕ್ಟ್ ಈಕ್ವಿಟಿ ಯಾರು ಇನ್ವೆಸ್ಟ್ ಮಾಡಬೇಕಂದ್ರೆ, ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ನಾಲೆಜ್ ಉಂಟು ಅಂಥವರೆಲ್ಲ ಇನ್ವೆಸ್ಟ್ ಮಾಡಿದರೆ ಪರವಾಗಿಲ್ಲ. ಮತ್ತು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಹೆಚ್ಚಾಗಿ ಲಾಂಗ್ ಟರ್ಮಿಗೆ. ಯಾಕಂದರೆ ನೀವು ನೋಡಿದಾಗೆ, ನೀವು ಹೇಳಿದಾಗೆ, ಈಗ ಸೆನ್ಸೆಕ್ಸ್ ಅಂದರೆ ಅದೊಂದು ಇಂಡಿಕೇಟರ್, ಅದು ಮೇಲೆ ಕೆಳಗೆ ಹೋಗ್ತಾ ಇರ್ತದೆ. ಹಾಗಾಗಿ ಅಲ್ಲಿ ಈಗ ಸ್ಟಾಕ್ ಮಾರ್ಕೆಟಲ್ಲಿ ಯಾವುದು ಟ್ರೇಡ್ ಆಗೋದು, ಈಗ ಒಂದು ಇನ್ಫೋಸಿಸ್ ಅಂತ ಒಂದು ಕಂಪನಿ ಉಂಟು, ಕೇಳಿದ್ದೀರಲ್ಲ. ಈಗ ಅವರು ಹಣ ಬೇಕಾಯಿತು, ಶೇರ್ಸ್ ಇಶ್ಯೂ ಮಾಡಿದರು, ಹಣ ತಗೊಂಡ್ರು, ಮತ್ತೆ ಅದನ್ನು ಲಿಸ್ಟ್ ಮಾಡಿದರು ಸ್ಟಾಕ್ ಎಕ್ಸ್ಚೇಂಜಲ್ಲಿ. ಈಗ ಸ್ಟಾಕ್ ಎಕ್ಸ್ಚೇಂಜಲ್ಲಿ ನೀವು ತಗೊಂಡು ಮಾರಿದರೆ ಎಲ್ಲ ಇನ್ಫೋಸಿಸ್ಸಿಗೆ ಹಣ ಹೋಗೋದಿಲ್ಲ. ಈಗ ನೀವು ಅಲ್ಲಿಂದ ಶೇರ್ಸ್ ತಗೊಂಡ್ರಿ, ಯಾರೋ ತಗೊಂಡವರು ಅದನ್ನು ಮಾರ್ತಾರೆ, ಆಗ ನಿಮ್ಮ ಹಣ ಅವರಿಗೆ ಹೋಗೋದು. ಅದು ಯಾರು ಅಂತ ಗೊತ್ತಿರೋದಿಲ್ಲ ನಮಗೆ, ಯಾಕಂದರೆ ಅದು ಎಕ್ಸ್ಚೇಂಜ್, ಅದೊಂದು ಮಾರ್ಕೆಟ್ ಪ್ಲೇಸ್ ಇದ್ದಾಗೆ. ಅಲ್ಲಿ ಯಾರಿದ್ದಾರೆ ಅಂತ ನಮಗೆ ನೋಡಲಿಕ್ಕಿಲ್ಲ, ಯಾಕಂದರೆ ಅದು ಕಂಪ್ಯೂಟರಲ್ಲೇ ಉಂಟು, ಎಲ್ಲ ಎಲೆಕ್ಟ್ರಾನಿಕ್ ಫಾರ್ಮಲ್ಲೇ ಉಂಟು. ಹಾಗಾಗಿ ಅದು ಸೆಕೆಂಡ್ರಿ ಮಾರ್ಕೆಟ್ ಅಂತ ಹೇಳ್ತಾರೆ. ಹಾಗೆ ಮಾರುವವರಿಗೆ ಹಣ ಸಿಗುತ್ತೆ, ತಗೊಳ್ಳುವವರು ಹಣ ಕೊಡಬೇಕಾಗುತ್ತೆ. ಅದು ಎಕ್ಸ್ಚೇಂಜ್ನವರು ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಅಂತ ಮಾಡ್ತಾರೆ ಅಷ್ಟೇ. ಅವರಿಗೆಲ್ಲ ರೆಕಾರ್ಡ್ಸ್ ಇರ್ತದೆ, ಅವ್ರು ಇಟ್ಕೊಂಡಿರ್ತಾರೆ ಯಾರೆಲ್ಲ ಶೇರ್ಸ್ ತಗೊಂಡಿದ್ದಾರೆ. ಅದಕ್ಕೆ ಒಂದು ಡಿಮ್ಯಾಟ್ ಅಕೌಂಟ್ ಅಂತ ಇರುತ್ತೆ, ಅದರಲ್ಲೆಲ್ಲ ನೀವು ತಗೊಂಡ ಶೇರ್ಸ್ ಎಲ್ಲ ಇರುತ್ತೆ, ಬೇರೆಯವ್ರು ತಗೊಂಡದ್ದು ಕೂಡ ಅವರ ಹೆಸರಲ್ಲಿ ಇರುತ್ತೆ. ನೀವು ಮಾರಿದರೆ ಅವರಿಗೆ ಹೋಗ್ತದೆ, ಅವ್ರದ್ದು ನಿಮಗೆ ಬರ್ತದೆ, ಹಾಗೆಲ್ಲ ಆಗುತ್ತೆ. ಅದು ಮಾತ್ರ ಸೆಕೆಂಡ್ರಿ ಮಾರ್ಕೆಟ್, ಅದು ಆ ಕಂಪನಿಗೆ ಆ ಹಣ ಹೋಗೋದಿಲ್ಲ ಡೈರೆಕ್ಟ್ಲಿ. ಆದರೆ ಯಾಕೆ ಈ ಕಂಪನಿಗಳು ಅಲ್ಲಿ ಲಿಸ್ಟ್ ಮಾಡ್ತವೆ ಅಂದರೆ, ಈಗ ನೀವು ಒಂದು ಇನ್ಫೋಸಿಸ್ ಶೇರ್ ತಗೊಂಡ್ರಿ, ಮತ್ತೆ ನಿಮಗೆ ಮಾರಬೇಕು ಸ್ವಲ್ಪ ಸಮಯ ಆದ ನಂತರ, ಯಾರು ತಗೊಳ್ಳುವವರು? ಹಾಗಾಗಿ ಈ ಕಂಪನಿಗಳೆಲ್ಲ ಒಂದು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಶೇರ್ಸನ್ನು ಲಿಸ್ಟ್ ಮಾಡೋದು. ಸೊ ದಟ್ ಅಂದರೆ ನಿಮಗೆ ಈಗ ಬೇಡ ಅಂತ ಅನಿಸಿದಾಗ ಅದನ್ನು ಮಾರ್ಬೋದು.
ಹಾಗೆ ನೀವು ಎಷ್ಟು ಸಮಯ ಅದನ್ನು ಹೋಲ್ಡ್ ಮಾಡ್ತೀರಿ ಆಗ ನೀವು ಓನರ್ ಆ ಕಂಪನಿದು, ಓಕೆ ಆಯ್ತಾ. ಅದಕ್ಕೆ ಆ ಶೇರ್ಸ್ಗೆ ಡಿವಿಡೆಂಡ್ ಬಂದರೆ ನಿಮಗೆ ಕೊಡ್ತಾರೆ ಓಕೆ ಹಾಗೆ. ಆದರೆ ಈ ಮ್ಯೂಚುವಲ್ ಫಂಡ್ ಅಂದರೆ ಅದು ಇನ್ನೊಂದು, ಈ ಬ್ಯಾಂಕಿನವರು ಇದ್ದಾರಲ್ಲ, ಈಗ ನೀವು ನಿಮ್ಮ ಹಣ FD ಅಲ್ಲಿ ಇಟ್ಟಿದ್ದೀರಿ, ಈಗ ನನಗೆ ಸಾಲ ಬೇಕು, ನಾನು ನಿಮ್ಮ ಹತ್ರ ಬರೋದಿಲ್ಲ, ನಾನು ಬ್ಯಾಂಕಿಗೆ ಹೋಗ್ತೇನೆ. ಸೊ ಬ್ಯಾಂಕಿನವ್ರು ನನಗೆ ಸಾಲ ಕೊಡ್ತಾರೆ. ಆಗ ಬ್ಯಾಂಕಿನವ್ರದ್ದು ಕೆಲಸ ಏನಾಗುತ್ತೆ, ಜನರಿಂದ ಹಣ ಕಲೆಕ್ಟ್ ಮಾಡೋದು, ಸಾಲ ಬೇಕಾದವರಿಗೆ ಕೊಡೋದು. ಹಾಗೆ ಈ ಮ್ಯೂಚುವಲ್ ಫಂಡ್ನವರು ಯಾರಿಗೆಲ್ಲ ಹೂಡಿಕೆ ಮಾಡಲಿಕ್ಕೆ ಉಂಟು ಅವರಿಂದ ಹಣ ತಗೊಳ್ಳೋದು, ಅವರು ಒಂದು ಸ್ಟಾಕ್ ಮಾರ್ಕೆಟಲ್ಲಿ, ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂದರೆ ಅವರು ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ತಾರೆ. ಡೆಟ್ ಮ್ಯೂಚುವಲ್ ಫಂಡ್ ಅಂದರೆ ಈ ಬಾಂಡ್ ಪೇಪರ್ಸ್ ಎಲ್ಲ ಇರುತ್ತಲ್ಲ, ಗೌರ್ಮೆಂಟ್ ಬಾಂಡ್ಸಾ ಅಥವಾ ಕಾರ್ಪೊರೇಟ್ ಬಾಂಡ್ಸಾ ಅಂಥ ಪೇಪರ್ಸ್ ಅಲ್ಲ, ಅಂದರೆ ಆ ಕಂಪನಿಗಳಿಗೆ ಅವರು ಹಣ ಕೊಡ್ತಾರೆ. ಅಂದರೆ ಡೈರೆಕ್ಟ್ಲಿ ಅಲ್ಲ, ಆ ಪೇಪರ್ಸನ್ನು ತಗೊಳ್ತಾರೆ ಮಾರ್ಕೆಟಿಂದ. ಈಕ್ವಿಟಿ ಅಂದರೆ ಈಕ್ವಿಟಿ ಶೇರ್ಸ್ ತಗೊಳ್ತಾರೆ. ಅಂದರೆ ನೀವು ಡೈರೆಕ್ಟ್ಲಿ ಈಕ್ವಿಟಿ ಮಾರ್ಕೆಟಿಗೆ ಹೋಗುವ ಬದಲು ಮ್ಯೂಚುವಲ್ ಫಂಡ್ ಥ್ರೂ ರೂಟ್ ಹೋಗೋದು. ಅಲ್ಲಿ ಏನಾಗುತ್ತೆ ಅಂದರೆ ಈ ಮ್ಯೂಚುವಲ್ ಫಂಡ್ನ ಮ್ಯಾನೇಜರ್ಸ್ ಎಲ್ಲ ಇದ್ದಾರೆ, ಫಂಡ್ ಮ್ಯಾನೇಜರ್ಸ್ ಅಂತ, ಅವರಿಗೆ ಸ್ವಲ್ಪ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಥವಾ ಬಾಂಡ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಜಾಸ್ತಿ ನಾಲೆಜ್ ಇರುತ್ತೆ. ಹಾಗಾಗಿ ಅವ್ರು ಎಲ್ಲಿ ಹೂಡಿಕೆ ಮಾಡಬೇಕು, ಯಾವ ಈಕ್ವಿಟಿ ಶೇರ್ಸ್ ತಗೊಳ್ಬೇಕು, ಅದೆಲ್ಲ ಅವರಿಗೆ ಸ್ವಲ್ಪ ವಿಷಯ ಗೊತ್ತಿರುತ್ತೆ. ಹಾಗೆ ನಿಮಗೆ ಆ ತಲೆ ಬಿಸಿ ಮಾಡಬೇಕಂತ ಇಲ್ಲ. ಆ ಮ್ಯೂಚುವಲ್ ಫಂಡ್ಸಲ್ಲಿ SIP ರೂಟ್ ಅಂದರೆ ತಿಂಗಳು ಒಂದಿಷ್ಟು ಅಂತ ಹಾಕಿದರೆ ಅವರು ಅದನ್ನು ನೋಡ್ಕೊಳ್ತಾರೆ ಆ ಹಣವನ್ನು. ಮತ್ತು ಏನಾಗುತ್ತೆ ಅಂದರೆ ಈಗ ಲಾಂಗ್ ಟರ್ಮಿಗೆ, ಅಂದರೆ ತುಂಬ ವರ್ಷ, ಒಂದು 5 ವರ್ಷ 8 ವರ್ಷ 10 ವರ್ಷ ನೀವು SIP ರೂಟಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಅಗತ್ಯ ರಿಟರ್ನ್ಸ್ ಬಂದೇ ಬರುತ್ತೆ. ಅಂದರೆ ನಿಮಗೆ ಲಾಸ್ ಆಗುವ ಒಂದು ಸಿಚುವೇಶನ್ ಅಂತ ಕಡಿಮೆ ಇರೋದು. ಮಾರ್ಕೆಟ್ ಮೇಲೆ ಕೆಳಗೆ ಹೋಗ್ತದೆ, ಆದರೆ ನಿಮ್ಮ ಅದು ಇನ್ವೆಸ್ಟ್ಮೆಂಟ್ ಆವ್ರೇಜ್ ಔಟ್ ಆಗ್ತದೆ. ಬೇರೆ ಬೇರೆ ಕಡೆ ಹೂಡಿಕೆ ಮಾಡಿ ಒಂದು ಅದು, ಮತ್ತೆ ಮಾರ್ಕೆಟ್ ಮೇಲೆ ಹೋಗುವಾಗ ನಿಮಗೆ ಸ್ವಲ್ಪ ಕಡಿಮೆ ಯೂನಿಟ್ಸ್ ಬರ್ಬೋದು, ಕೆಳಗೆ ಹೋಗುವಾಗ ನಿಮಗೆ ಜಾಸ್ತಿ ಯೂನಿಟ್ಸ್ ಬರ್ತದೆ. ಹಾಗೆ ಅದೊಂದು ಆವ್ರೇಜ್ ಔಟ್ ಆಗುತ್ತೆ. ಹಾಗೆ ನಿಮಗೆ ಲಾಸ್ ಮಾಡುವ ಚಾನ್ಸ್ ಕಡಿಮೆ. ಡೈರೆಕ್ಟ್ ಈಕ್ವಿಟಿ ಶೇರ್ಸಿಗೆ ಹೋದರೆ ನಿಮಗೆ ಅದನ್ನು ಅಷ್ಟು ರಿಸರ್ಚ್ ಮಾಡಿ ಯಾವ ಕಂಪನಿ ಒಳ್ಳೆದುಂಟು ಅದೆಲ್ಲ ಅರ್ಥ ಮಾಡಿಕೊಂಡು ಸ್ವಲ್ಪ ಹೂಡಿಕೆ ಮಾಡುವ ಅಗತ್ಯ ಬೀಳ್ತದೆ. ಸೊ ಈ SIP SWP ಇದ್ರ ಬಗ್ಗೆ ಎಲ್ಲ ಮಾತಾಡಬೇಕಾದ್ರೆ ಇನ್ನೂ ಒಂದು ಕಂಪ್ಲೀಟ್ ಎಪಿಸೋಡೇ ಮಾತಾಡ್ಬೋದು ಇದ್ರ ಬಗ್ಗೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಇದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡೋಣ ಮ್ಯಾಮ್. ಸೊ ಇದುವರೆಗೂ ಬಂದಿವಾಗ ಲೋನ್ ಬಗ್ಗೆ ಅಥವಾ ಗೋಲ್ಡ್ ಬಾಂಡ್ಸ್ ಬಗ್ಗೆ, ಗೋಲ್ಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಆ್ಯಂಡ್ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಲೋನ್ ಬಗ್ಗೆ ಮಾತಾಡಿದ್ವಿ. ಲೋನ್ ಯಾವಾಗ ಮಾಡಬಹುದು, ಯಾವಾಗ ಮಾಡಬಾರ್ದು, ಗುಡ್ ಡೆಟ್ ಅಂದರೆ ಏನು, ಬ್ಯಾಡ್ ಡೆಟ್ ಅಂದರೆ ಏನು, ಅದರ ಜೊತೆಗೆ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅಂದರೆ ಯಾವ ರೀತಿ ಮಾಡ್ಬೋದು, ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು, ಸ್ಟಾಕ್ಸ್ ಅಂದರೆ ಏನು, ಇದರ ಬಗ್ಗೆ ಎಲ್ಲ ನಿಮ್ಗೆ ಒಂದಷ್ಟು ಮಾಹಿತಿ ಸಿಕ್ಕಿದೆ. ಮುಂದಿನ ಸಂಚಿಕೆಯಲ್ಲಿ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಹೋಗಿ ಯಾವ ರೀತಿ SIP ಅಂದರೆ ಏನು, SWP ಅಂದರೆ ಏನು, ಇದರ ಬಗ್ಗೆನೂ ಮಾತಾಡೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ TV. ನಮಸ್ಕಾರ.